ಪೊಲೀಸ್ ಎಸ್ಕಾರ್ಟ್ ಅದು ಕೂಡ ಉಡುಪಿಯಲ್ಲಿ ಕೊಡಬೇಕಾದಂಥದ್ದು ಪೊಲೀಸ್ ಡಿಪಾರ್ಟ್ಮೆಂಟಿನ ಕರ್ತವ್ಯ. ಇಲ್ಲೇ ಯಶ್ಪಾಲ್ ಮತ್ತು ಪ್ರಮೋದ್ ಮುತಾಲಿಕರನ್ನ ಚೆಂಡ ಕಡ್ದಂಥವ್ರಿಗೆ 10 ಲಕ್ಷ ರೂಪಾಯಿ ನೇರವಾಗಿ ಅವರ ಅಕೌಂಟಿಗೆ ಕಳಿಸ್ತೀವಿ ಅಂತ ಹೇಳಿದಂಥ ಧಮಕಿ ಕೊಟ್ಟಂಥ ಇಲ್ಲೇ ಉಡುಪಿ ಹತ್ರನೇ ಇರುವಂಥದ್ದು. ಅಂಥ ಒಂದು ನೇರವಾಗಿ ಧಮಕಿ ಕೊಟ್ಟದ್ದು, ಕೊಲೆ ಬೆದರಿಕೆ ಹಾಕಿದಂಥ ಇದರಲ್ಲೇ ಪ್ರಮೋದ್ ಮುತಾಲಿಕರನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಇದೆಲ್ಲೋ ಒಂದು ಕಡೆಗೆ ರಾಜಕೀಯ ಕುತಂತ್ರಗಾರಿಕೆ ಇದರಲ್ಲಿ ಎದ್ದು ಕಾಣಿಸುತ್ತೆ. ನಾನು ಇದಕ್ಕೆ ರಾಜಕೀಯ ಕುತಂತ್ರಗಾರಿಕೆ ನಾನೇನು ನಿಮ್ಮ ಟೀಕೆ ಮಾಡೋಲ್ಲ, ಜನನೇ ಹೇಳ್ತಾರೆ, ಜನನೇ ನಿಮಗೆ ಉಗಿತಾರೆ. ಇಂಥ ವ್ಯಕ್ತಿಗೆ, ಹಿಂದುತ್ವದ ವ್ಯಕ್ತಿಗೆ ನೀವು ಸೆಕ್ಯೂರಿಟಿ ಕೊಡಲಿಲ್ಲ ಅಂತಂದರೆ ನೀವು ಯಾವ ಮಟ್ಟಕ್ಕೆ ಇಳಿದಿದ್ದೀರಿ ಅಂತ ಅನ್ನೋದು ಜನನೇ ಇವತ್ತು ಹಿಂದೂ ಸಮಾಜನೇ, ಹಿಂದೂ ಕಾರ್ಯಕರ್ತರೇ, ಹಿಂದೂ ಸಂಘಟಕರೇ ಇವತ್ತು ನಿಮಗೆ ಉಗಿತಾ ಇದ್ದಾರೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಎಲ್ಲಿ ಹೋದಲ್ಲೆಲ್ಲ ಹೇಳ್ತಾರೆ, ಮುತಾಲಿಕರೇ ನಿಮಗೆ ಈ ರೀತಿ ಅನ್ಯಾಯ ಮಾಡ್ತಾ ಇರೋದು ತಪ್ಪು ಅನ್ನುವಂಥ ನಿಮ್ಮ ಹೆಸರು ಹೇಳ್ತಾ ಇದ್ದಾರೆ ಅಂತನ್ನುವಂಥದ್ದು. ಪ್ರಚಾರದಲ್ಲಿರೋದ್ರಿಂದ ಕೊಟ್ಟಿಲ್ವಾ? ಇನ್ನೂ ತೊಂದರೆ ಕೊಡ್ತಾರೆ. ಬರೀ ಸೆಕ್ಯೂರಿಟಿ ಅಷ್ಟೇ ಅಲ್ಲ, ಇನ್ನೂ ತೊಂದರೆ ಕೊಡ್ತಾರೆ, ಬೇರೆ ಬೇರೆ ರೀತಿಯ ತೊಂದರೆ ಕೊಡ್ತಾರೆ. ನಾನು ಹೇಳೋದು, ತೊಂದರೆ ಕೊಡೋದ್ರ ಬಿಟ್ಟು ಒಂದ್ಸಲ ಯೋಚನೆ ಮಾಡಿ, ಯಾರಿಗೆ ತೊಂದರೆ ಕೊಡ್ತಾರೆ? ಹಿಂದುತ್ವಕ್ಕೆ, ಹಿಂದೂ ನಾಯಕರಿಗೆ, ಹಿಂದೂ ಸಂಘಟನೆಯಕರಿಗೆ ನೀವು ತೊಂದರೆ ಕೊಡ್ತಾ ಇರುವಂಥದ್ದು ಇದು ಸರಿಯಲ್ಲ. ನಿಮ್ಮ ಮಾನಸಿಕತೆ, ಈ ರಾಕ್ಷಸಿ ಪ್ರವೃತ್ತಿ ಕಾಂಗ್ರೆಸ್ನವ್ರು ಮಾಡಿದರು. ಕಾಂಗ್ರೆಸ್ನವರು ಮಾಡಿದಂಥ ಅದೇ ಪ್ರವೃತ್ತಿಯನ್ನು ನೀವು ಮಾಡಿದರೆ ನನಗೆ ಧಕ್ಕೆ ಇಲ್ಲ, ಹಿಂದುತ್ವಕ್ಕೆ ಧಕ್ಕೆ ಆಗುತ್ತೆ. ಆದರೆ ನಾನು ಮತ್ತೆ 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 ಪುಟದು ಬರ್ತೀನಿ, ಮತ್ತೆ ಎದ್ದು ಬರ್ತೀನಿ, ಮತ್ತೆ ನಿಂತ್ಕೊಳ್ತೀನಿ ಅಂತನ್ನುವಂಥದ್ದು ನಿಮಗೆ ಗೊತ್ತಿದೆ. ನೀವು ಎಷ್ಟೇ ತಡಿಬೋದು, ಎಷ್ಟೇ ನೀವು ತೊಂದರೆ ಕೊಡ್ಬೋದು, ಆದರೆ ಇದೇ ಕಾಂಗ್ರೆಸ್ಸಿನ ತಡೆದಾಗ ನಿಮಗೆ ತೊಂದರೆ ಕೊಟ್ಟಂಥ ಸಮಯದಲ್ಲೇ ನಾನು ನಾಯಕನಾಗಿ ಹೊರಗೆ ಬಂದಿದ್ದೀನಿ ಅಂತ ಅನ್ನೋದು ನೆನಪಿಟ್ಕೊಳ್ಳಿ. ನಿಮ್ಮ ತೊಂದರೆಗೆ, ನಿಮ್ಮ ಅಡಚಣೆಗೆ, ನಿಮ್ಮ ಸೆಕ್ಯೂರಿಟಿ ಇಲ್ಲದೆ ನಾನು ಬದುಕೋದು ಹೇಗೆ ಗೊತ್ತು. ಸೊ ನಾನು ನಾಯಕನಾಗೋದು ಹಿಂದುತ್ವದಲ್ಲಿ ಯಾವುದೇ ರೀತಿಯ ನಾನು ಕಾಂಪ್ರಮೈಸ್ ಇಲ್ಲದೆ ಬೆಳೆದಿದ್ದರಿಂದ ಹಿಂದೂ ಸಮಾಜ, ಹಿಂದೂ ಸಂಘಟಕರು, ನಿಮ್ಮ ಜೊತೆಗೆ ಇರುವಂಥವರು ಕೂಡ ಇವತ್ತು ನನ್ನನ್ನು ಒಪ್ತಾ ಇದ್ದಾರೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ.